ಮಶ್ರೂಮ್ ಸುಕ್ಕ ಯಾವ ರೀತಿ ಮಾಡೋದಂತ ಇವತ್ತು ತೋರಿಸ್ಕೊಡ್ತೇನೆ. ಪ್ರಮಿಶಿತ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. 1 ಸ್ಪೂನ್ ಕೊಕೊನಟ್ ಆಯಿಲು ತಗೊಂಡಿದ್ದೇನೆ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಬಾಡಿಗೆ ಮೆಣಸು ಫ್ರೈ ಮಾಡಬೇಕು. 2 ಸ್ಪೂನ್ ಕೊತ್ತಂಬರಿ ಬೀಜ, ಪೆಪ್ಪರ್ ಸ್ವಲ್ಪ, ಉದ್ದಿನ ಬೇಳೆ, ಬಡಸೊಪ್ಪು, ಚಕ್ಕೆ, 1 ಸ್ಪೂನ್ ಜೀರಿಗೆ ಫ್ರೈ ಮಾಡಬೇಕು. ಕಲರ್ ಸ್ವಲ್ಪ ಚೇಂಜಸ್ ಆಗಬೇಕು. ಕಲರ್ ಚೇಂಜ್ ಆಗ್ತಾ ಬಂತು. 2 ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಓಮ. ನೀರು ಹಾಕ್ಲಿಕ್ಕಿಲ್ಲ, ಉಡಿ ಈ ಕಡೆ ಬೇಕು. ತೆಂಗಿನ ತುರಿ ತಗೊಂಡಿದ್ದೀನಿ, ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ರುಬ್ಬಬೇಕು. ಉಡಿ ಈ ಕಡೆದಾಯಿತು, ಗ್ರೈಂಡ್ ಮಾಡಿ ಆಯಿತು. ತೆಂಗಿನ ಹಾಲು, ಸ್ವಲ್ಪ ಕೊಕೊನಟ್ ಆಯಿಲ್ ತಗೊಂಡಿದ್ದೇನೆ. 2 ಚಮಚ ಅಷ್ಟು ಕೊಕೊನಟ್ ಆಯಿಲ್ ತಗೊಂಡಿದ್ದೇನೆ. 1 ನೀರುಳ್ಳಿ ತಗೊಂಡಿದ್ದೇನೆ. ಫ್ರೈ ಮಾಡಬೇಕು. ಕರಿಬೇವು ತಗೊಂಡಿದ್ದೇನೆ, ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಟೊಮೆಟೊ ಹಾಕಬೇಕು. 1 ಟೊಮೆಟೊ ತಗೊಂಡಿದ್ದೇನೆ. ಫ್ರೈ ಮಾಡಬೇಕು ಚೆನ್ನಾಗಿ. ಮಶ್ರೂಮ್ ಹಾಕಬೇಕು. ಇದನ್ನು ಸಹ ಫ್ರೈ ಮಾಡಬೇಕು. ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೀನಿ. ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮಿಕ್ಸ್ ಮಾಡಬೇಕು. ತೆಂಗಿನ ಹಾಲು ಹಾಕ್ತಿದ್ದೇನೆ. ಇದರಲ್ಲೇ ಬೇಯಬೇಕು ಸ್ವಲ್ಪ ಹೊತ್ತು. ಕುದಿ ಬರ್ತಾ ಉಂಟು. ಮಸಾಲೆ ಹಾಕಬೇಕೀಗ. ಮಿಕ್ಸ್ ಮಾಡಬೇಕು. ಹತ್ತು ನಿಮಿಷ ಕುದಿಬೇಕು. ಮಶ್ರೂಮಿನ ಸುಕ್ಕ ರೆಡಿ ಆಯಿತು. ಪ್ರಮಿಶಿತ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.